ಆರೋಗ್ಯ ವಿಭಾಗ್ಯ ಕುಂಜತ್ತೂರಿನಲ್ಲಿ ಜನಮೆಚ್ಚುಗೆ ಪಡೆದ ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಸಮಾಜ ಸೇವೆಯೇ ನನ್ನ ಗುರಿ ಮತ್ತು ನಾಡಿನ ಜನತೆ ಆರೋಗ್ಯವೇ ನನ್ನ ಧ್ಯೇಯ ಎಂಬ ಉದಾತ್ತ ಉದ್ದೇಶದೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಜತ್ತೂರು ಅಂಡರ್ ಪಾಸ್ ಸಮೀಪದ ಕೆಪಿಎಸ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆಯುಷ್ ಕ್ಲಿನಿಕ್ ವತಿಯಿಂದ ಭಾನುವಾರದಂದು ಆಯೋಜಿಸಲಾದ ಉಚಿತ ವೈದ್ಯಕೀಯ ಶಿಬಿರವು ಅತ್ಯಂತ ಯಶಸ್ವಿಯಾಗಿ ಜರುಗಿತು ಹಾಗೂ ಸ್ಥಳೀಯ ಸಾರ್ವಜನಿಕರ ಗಮನ ಸೆಳೆಯಿತು. ಬೆಳಗ್ಗೆಯಿಂದಲೇ ಹರಿದು ಬಂದ ಜನಸಂದಣಿ, ಕ್ಲಿನಿಕ್ನಲ್ಲಿ ರೋಗಿಗಳು ಹಾಗೂ ಸಾರ್ವಜನಿಕರ ಭಾರಿ ಜನಸಂದಣಿ ಕಂಡುಬಂತು. ಸುತ್ತಮುತ್ತಲಿನ ಗ್ರಾಮಗಳ 100 ಮಂದಿ ಆಗಮಿಸಿ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಸದುಪಯೋಗವನ್ನ ಪಡೆದುಕೊಂಡರು. ವಿಶೇಷವಾಗಿ ಮಧುಮೇಹ ಮತ್ತು ರಕ್ತದೊತ್ತಡ ತಪಾಸಣೆಯನ್ನ ನುರಿತ ವೈದ್ಯರಿಂದ ಮಾಡಿಸಿಕೊಳ್ಳಲು ಜನರು ಉತ್ಸುಕರಾಗಿದ್ದರು. ಇದರೊಂದಿಗೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ತಪಾಸಣೆ ನಡೆಸಿ ಸೂಕ್ತ ಸಲಹೆ ಸೂಚನೆಗಳನ್ನ ಪಡೆದರು. ಯನಪೋಯ ಮೆಡಿಕಲ್ ಕಾಲೇಜಿನ ಅಸಿಸ್ಟೆಂಟ್ ಪ್ರೊಫೆಸರ್ ಹಾಗೂ ಕುಂಜತ್ತೂರು ಆಯುಷ್ ಕ್ಲಿನಿಕ್ನ ಮುಖ್ಯಸ್ಥರಾದ ಡಾಕ್ಟರ್ ಸುಜೀನಾ ಸೈಯದ್ ಅವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದ 100 ರೋಗಿಗಳನ್ನ ತಪಾಸಣೆ ನಡೆಸಿ ಆರೋಗ್ಯ ಸಲಹೆಗಳನ್ನ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯೆ ಡಾಕ್ಟರ್ ಸುಜೀನಾ, ಇಂದಿನ ಧಾವಂತದ ಜೀವನ ಶೈಲಿಯಲ್ಲಿ ಮಧುಮೇಹ ಮತ್ತು ರಕ್ತದ ಒತ್ತಡದಂತಹ ಕಾಯಿಲೆಗಳು ಮೌನವಾಗಿ ವೃದ್ಧಿಸುತ್ತಿವೆ. ಗ್ರಾಮೀಣ ಭಾಗದ ಜನರಿಗೆ ಆರೋಗ್ಯ ಜಾಗೃತಿ ಮೂಡಿಸುವುದು ಹಾಗೂ ಆರಂಭಿಕ ಹಂತದಲ್ಲೇ ಕಾಯಿಲೆಗಳನ್ನ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಒದಗಿಸುವುದು ನಮ್ಮ ಕ್ಲಿನಿಕ್ನ ಮುಖ್ಯ ಗುರಿಯಾಗಿದೆ. ಸಾರ್ವಜನಿಕರು ಇಂತಹ ಶಿಬಿರಗಳ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. I am hoping that I could do more service to the people of Kunjattur. More than being financially shining or financially being stable, my main goal is to, since I am from Kunjattur, to be a doctor of Kunjattur, people of Kunjattur, to help people of Kunjattur in every way possible. So that is my goal. Though I am already a family doctor for all my family people, I think it is also my responsibility to help the people of Kunjattur. Thank you. ಉಚಿತ ವೈದ್ಯಕೀಯ ಶಿಬಿರದಲ್ಲಿ ಪಾಲ್ಗೊಂಡು ತಪಾಸಣೆ ಪಡೆದ ಸ್ಥಳೀಯ ನಿವಾಸಿ ಹಾಗೂ ಸಂದರ್ಶಕರಾದ ಚಿನ್ನು ಅವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಉಚಿತ ಆರೋಗ್ಯ ಶಿಬಿರಗಳು ಆಯೋಜನೆಗೊಳ್ಳುತ್ತಿರುವುದು ಅತ್ಯಂತ ಶ್ಲಾಘನೀಯ. ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಇದು ದೊಡ್ಡ ಮಟ್ಟದ ನೆರವಾಗಿದೆ. ಆಯುಷ್ ಕ್ಲಿನಿಕ್ನ ಈ ಜನಪರ ಸೇವೆ ನಿರಂತರವಾಗಿ ಮುಂದುವರಿಯಲಿ ಎಂದರು. ಆಯುಷ್ ಕ್ಲಿನಿಕ್ ಕುಂಜತ್ತೂರು, ಡಾಕ್ಟರ್ ಸುಜೀನಾ ಹೆಲ್ತ್ ಕೇರಲ್ಲಿ MD ಮಾಡಿದವರು. ಇವರ ಉದ್ದೇಶವೇನೆಂದರೆ ಪರಿಸರದಲ್ಲಿ ಎಲ್ಲರಿಗೂ ಈ ಆಯುಷ್ ಕ್ಲಿನಿಂದ ಸಹಕಾರ ಸಿಗಬೇಕಂತ. ಸೊ ಇವರ ಉದ್ದೇಶ ಪ್ರತ್ಯಕ್ಷವಾಗಿದೆ. ಸೊ ಎಲ್ಲ ಪರಿಸರದ ಜನರು ಬಂದು ಅವರವರ ಎಲ್ಲ ಬುದ್ಧಿಮುಟ್ಟುಗಳನ್ನು ಎಲ್ಲ ತೆಗೆದು ಇಲ್ಲಿ ಬಂದು ಮಾಡಬಹುದಂತ ಒಂದು ನಾನು ಇಲ್ಲಿಗೆ ತಿಳಿಸ್ತೇನೆ ಅಂತ ಇಚ್ಛೆಪಡ್ತಾ ಇದ್ದೇನೆ. ಮತ್ತೊಬ್ಬ ಸಂದರ್ಶಕ ಅಬ್ದುಲ್ ಮಹೀದ್ ಅವರು ಮಾತನಾಡಿ, ನಮ್ಮೂರಿನಲ್ಲೇ ಇಂತಹ ಉತ್ತಮ ವೈದ್ಯಕೀಯ ಸೌಲಭ್ಯ ಹಾಗೂ ಉಚಿತ ತಪಾಸಣೆ ದೊರಕಿರುವುದು ನಮಗೆ ತುಂಬಾ ಖುಷಿ ತಂದಿದೆ. ಡಾಕ್ಟರ್ಗಳು ಬಹಳ ಕಾಳಜಿಯಿಂದ ನಮ್ಮ ಆರೋಗ್ಯವನ್ನ ತಪಾಸಣೆ ಮಾಡಿ ಉತ್ತಮ ಸಲಹೆಯನ್ನ ನೀಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೀಪಿಂಗ್ ಟು ರೆಂಡರ್ ದ ಸರ್ವಿಸ್, ಸೊ try to come to the camp also. We are having advertisement already being given, so you take opportunity to make good health through inspection with the herb. Thanking you, all the best. ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಎಲ್ಲ ರೋಗಿಗಳಿಗೆ ಅಗತ್ಯವಿರುವ ಪ್ರಾಥಮಿಕ ಔಷಧ ಉಪಚಾರ ಹಾಗೂ ಆರೋಗ್ಯ ಜಾಗೃತಿ ಕರಪತ್ರಗಳನ್ನು ವಿತರಿಸಲಾಯಿತು. ಆಯುಷ್ ಕ್ಲಿನಿಕ್ನ ಈ ಸಮಾಜಮುಖಿ ಸೇವೆಯನ್ನ ಸ್ಥಳೀಯ ಸಂಘ ಸಂಸ್ಥೆಗಳು ಹಾಗೂ ಊರಿನ ಪ್ರಮುಖರು ಪ್ರಶಂಸಿಸಿದ್ದಾರೆ.